ನಮಸ್ತೆ, ಹಲೋ. ಬಹಳ ದಿನಗಳ ನಂತರ ತುಳು ಕಲಿಯುವ ವಿಡಿಯೋವನ್ನು ವಾಪಸ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ವಲ್ಪ ಬ್ಯುಸಿಯಾಗಿಬಿಟ್ಟೆ. ಓಕೆ, ಜಸ್ಟ್ ಟ್ರೈ. ನಿಮ್ಮ ಫಾರ್ ಯುವರ್ ಇಂಟ್ರೆಸ್ಟ್ ಐ ಹ್ಯಾವ್ ಟು ಡೂ ಸಮಥಿಂಗ್, ರೈಟ್? ಓಕೆ, ಕೀಪ್ ಶೋಯಿಂಗ್ ಇಂಟ್ರೆಸ್ಟ್, ಇಟ್ ವಿಲ್ ಮೋಟಿವೇಟ್ ಅಸ್ ಆಲ್ಸೋ. ಓಕೆ, in this lesson I will teach Tulu using some website. If you go here, I am picking some website here, barpundu-surutha1-bale. This is a good site to learn Kannada. So I am using the same materials to teach you Tulu. Okay, ಇದೇ ವೆಬ್ಸೈಟಿನ ಅಸೆಟನ್ನು ಯೂಸ್ ಮಾಡಿಕೊಂಡು ನಾನು ತುಳು ಯೂಸ್ ಮಾಡಬೇಕು. ನಿಮಗೆ ಕನ್ನಡ ಕಲೀಲಿಕ್ಕೆ ಈ ವೆಬ್ಸೈಟ್ ತುಂಬ ಒಳ್ಳೆಯದು. ಯು ಕ್ಯಾನ್ ಲರ್ನ್ barpundu-surutha1-bale. ಇದು ಕಂಪ್ಲೀಟ್ ಆದಮೇಲೆ ಬೇರೆ ಸೈಟಿಗೆ ಹೋಗಿ ಅಲ್ಲಿ ಕಲಿಯೋಣ. ಸೊ ಜಸ್ಟ್ ವಿಡಿಯೋ ಪರ್ಪಸ್ ನಾನು ಇದನ್ನು ಮಾಡ್ತಿದ್ದೇನೆ. ಸೊ ಇನ್ನು ಕನ್ನಡ ಕಲಿಯೋರಿಗೆ ಈಗ ಇಲ್ಲಿ ಸೆಲೆಕ್ಟ್ ಅಂತ ಬರುತ್ತಲ್ಲ ಆಪ್ಷನಲ್ಲಿ ಬೇರೆ ಬೇರೆ ಸೆಕ್ಟರ್ಸ್ ಇದೆ. ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ division. Okay, one starter and online tutor. I think you can get Google Play Store app also, like this barpundu-surutha1-bale. Those who want to learn Kannada, you can use it. Okay, I will start Tulu now actually. Okay, I will pick starter spec section and there are 5 lessons there. Okay, you might have learned these things in different my videos and my previous videos. You can get it from my YouTube channel ನಮ್ಮ ಕರಾವಳಿ. ಓಕೆ, ಇಲ್ಲಿ ಇವಾಗ ನಾನು ಉದ್ದಕ್ಕೆ ಹೇಳ್ತಾ ಹೋಗ್ತೇನೆ. ಐ ಅಂದರೆ ನಾನು. ಸಾರಿ, ಐ ವಿಲ್ ಮ್ಯೂಟ್ ಮೈ ವಿಡಿಯೋಸ್ ಆಡಿಯೋ. ಓಕೆ, so this only for Kannada learning. He ಅಂದರೆ ಅವನು, ಶಿ ಅವಳು, ಯು ನೀನು, ಇಟ್ ಸಾರಿ ನಾನು ಕನ್ನಡ ಹೇಳ್ಕೊಳ್ತಿದ್ದೇನಲ್ಲ ನಿಮಗೆ. ಐ ವಿಲ್ ಸ್ವಿಚ್ ಟು ತುಳು. ಐ ಅಂದರೆ ಏನು, ಯಾನು. ಹಿ ಅಂದರೆ ಆಯೆ, ಶಿ ಆಳು, ಯು ಈ, ಇಟ್ ಅಂದರೆ ಇದು, ಇವು, ಒಂದು, ಇಟ್ ಒಂದು, ಅವು, ದ್ಯಾಟ್ ಅವು, ದಿಸ್ ಒಂದು, ದ್ಯಾಟ್ ಅವು. ದಿಸ್ ಅಂದರೆ ಒಂದು, ದ್ಯಾಟ್ ಅಂದರೆ ಅವು. ಮದರ್ ಅಮ್ಮ ಅಥವಾ ಅಪ್ಪೆ ಅಮ್ಮ. ಫಾದರ್ ಅಮ್ಮೆ ಸಿಂಗ್ಯುಲರ್ ಫಾರ್ಮ್ ಅಮ್ಮೆ. ಅಮ್ಮೆರು ಅಯ್ಯ. ಕಮ್ ಬಲ, ಯು ಕಮ್ ಈ ಬಲ. ಸಿಟ್ ಕುಲ್ಲು, ಯು ಸಿಟ್ ಈ ಕುಲ್ಲುಲ. ಹಿ ಸಿಟ್, ದೇ ಸಿಟ್ ಆ ಥರ ಆ ಥರ ಬರುತ್ತೆ. ಸಿಟ್ ಅಂದರೆ ಕುಲ್ಲುಲ. ಗೆಟಪ್ ಅಂದರೆ ಲಕ್ಲ. ವಾಕ್ ನಡಪ್ಪು, ಕನ್ನಡದಲ್ಲಿ ನಡೆ ಅಂತ ಹೇಳ್ತಾರಲ್ಲ, ನಡೆಯುವುದು ವಾಕ್, ನಡಪ್ಪು. ಅಜ್ಜರು ನಡತೋಂದು ಪೋವೊಂದುಲ್ಲೆರು, ನಡಪ್ಪು. ಈಟ್ ತಿನ್,
ಈ ಎಂಚಿನ ತಿನ್ನೊಂದುಲ್ಲ. ವಾಟ್ ಯು ಆರ್ ಈಟಿಂಗ್. ಈ ಎಂಚಿನ ತಿನ್ನೋಂದುಲ್ಲ. ಯಾನು ಕುಕ್ಕು ತಿನ್ನೋಂದುಲ್ಲೆ. ಯಾನು ಕುಕ್ಕು ತಿನ್ನೋಂದುಲ್ಲೆ. ಈಟ್ ಅಂದರೆ ತಿನ್ನು, ತಿನ್ನು, ತಿನ್ನು. ಡ್ರಿಂಕ್ ಪರ್ಪುನ ಪೂರ ಎಡ್ಡತ್ತು. ಡ್ರಿಂಕಿಂಗ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಪರ್ಪುನ ಪೂರ ಎಡ್ಡೆ ಅತ್ತು. ಪರ್ ಅಂದರೆ ಕುಡಿಯುವುದು. ವಿನ್ ಐ ವಿಲ್ ವಿನ್. ಯಾನು ಗೆಲ್ಪುಬೆ. ಯಾನು ತುಳುತ ಭಾಷಣ ಸ್ಪರ್ಧೆಡ್ ಗೆಲ್ಪುಬೆ. ಐ ವಿಲ್ ವಿನ್. ವಿನ್ ಅಂದರೆ ಗೆಂದುನ, ಗೆಲ್ಪುನ. ಓಕೆ. ಗೋ ಹೋಗು. ವೇರ್ ಯು ಆರ್ ಗೋಯಿಂಗ್. ಈ ಓಡೆ ಪೋವೊಂದುಲ್ಲ. ಗೋ ಅಂದರೆ ಪೋಪುನ. ಪೋಪುನ ಅಂದರೆ ಹೋಗುವುದು. ಗೋ ಅಂದರೆ ಹೋಗುವುದು. ಪೋಪುನ. ವೇರ್ ಯು ಆರ್ ಗೋಯಿಂಗ್. ಓಕೆ. ನಾನು ಸಿನಿಮಾಗೆ ಹೋಗಿದ್ದೆ. ಏನು ಸಿನಿಮಾಗು ಪೋದಿತ್ತೆ. ಈರು ಓಡೆ ಪೋಪುನ. ವೇರ್ ಯು ಆರ್ ಗೋಯಿಂಗ್ ಅಂಚ. ಓಕೆ. ಸೊ ಗೋ ಅಂದರೆ ಹೋಗು. ವಿನ್ ಅಂದರೆ ಗೆಲ್ಪು, ಗೆಂದು. ಡ್ರಿಂಕ್ ಕುಡಿ. ಈಟ್ ತಿನ್ನು. ವಾಕ್ ನಡಪು. ಸಿಟ್ ಕುಲ್ಲು. ಯು ಕಮ್ ನೀನು. ಬಲ ಬಲ. ಫಾದರ್ ಅಮ್ಮೆರು. ಮದರ್ ಅಪ್ಪೆರು ಅಮ್ಮ. ದ್ಯಾಟ್ ಅಂದರೆ ಅದು. ದಿಸ್ ಅಂದರೆ ಇದು. ಇಟ್ ಅಂದರೆ ಅವು. ಯು ಅಂದರೆ ಈ. ಶಿ ಅಂದರೆ ಆಳು. ಹಿ ಆಯೆ. ಐ ನಾನು. ಓಕೆ. ದಿಸ್ ಇಸ್ ಫಾರ್ ಯು. ಯು ಹ್ಯಾವ್ ಟು ರಿಪೀಟ್ ಇಟ್. ಓಕೆ. ಐ, ಹಿ, ಶಿ, ಯು, ಇಟ್, ದಿಸ್, ದ್ಯಾಟ್, ಮದರ್, ಫಾದರ್, ಕಮ್, ಸಿಟ್, ವಾಕ್, eat, drink, win, go. Okay. ಥ್ಯಾಂಕ್ ಯು. ನಾಳೆ ಲೆಸನಲ್ಲಿ ಬೇರೆ 2ನೇ ಇದಕ್ಕೆ ಹೋಗುವ. ಇವತ್ತಿಗೆ ಇಷ್ಟು ಸಾಕು. ಓಕೆ. ಥ್ಯಾಂಕ್ ಯು.